ಭಕ್ತಿಯುಳ್ಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ. ಬಲಿರೇ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಸುರಪಾಲನೆಂದುಕೊಂಡಿದ್ದೇವೆ. ಬಂದಂತಹ ಕಾರ್ಯ ಧರಣಿ ಪಾಲಕ ಕೇಳು
ಮೂರು ಲೋಕದ ಆಗು ಹೋಗುಗಳಿಗೆ ಜವಾಬ್ದಾರ, ಮುಕ್ಕೋಟಿ ದೇವತೆಗಳ ನಾಯಕರು, ಅದಿತಿಯ ಮಕ್ಕಳಾದ ನಾವು ಆದಿತ್ಯರು, ಯಕ್ಷ ಕಿನ್ನರ ಕಿಂಪುರುಷ ಮೊದಲಾದ ಸೇರಿದ ಈ ಧರ್ಮ ಸಭೆಯನ್ನು ನೋಡಲು ವರ್ಣಿಸಲು ಸಾಧ್ಯವೇ? ಕಂಬಾದಿನಾರಿಯರ ನರ್ತನ, ತುಂಬೂರು ನಾರದರ ಗಾಯನ, ದೇಹಕ್ಕೆ ಅಮೃತ, ವಿಹರಿಸುವುದಕ್ಕೆ ನಂದನಾವನ, ಕಾಮಧೇನು ಕಲ್ಪವೃಕ್ಷ. ಆದರೆ ನನಗೊಂದು ಚಿಂತೆ, ಕೇಳಿದಿರಾ ಸುಮಂತರೆ? ಸುಮನಸರು ಕೇಳಿದಿರೆ ಅಮಿತ ಸೂರ ಸಂಪದವು ಹಿಮಗೆ ದೂರ ಕಿದುದು ಆಧರ ಖಳ ಹೃದಯಾದ್ಯ ಮತ್ಸರದಿಂದ ಸಾಧಿಪರು ಹಾಗೆ ತನವ ಹಾದಿಯೇನಿದಗೆ ಸುಮನಸರು ಕೇಳಿದಿರೆ ದೇವತೆಗಳೇ ಕೇಳಿದಿರ? ನಮ್ಮ ದೊಡ್ಡಮ್ಮನ ಮಕ್ಕಳಾದ ರಾಕ್ಷಸರು ಪದೇ ಪದೇ ಸ್ವರ್ಗಕ್ಕೆ ದಾಳಿ ಮಾಡುತ್ತಿದ್ದಾರೆ. ಮುಂದೆ ಬಂದರೆ ನೀವೇನು ಮಾಡುವೆ? ಸುರಣದ ಲಲಿತಯ್ಯ ಸಂಗ್ರಾಮದಿ ತರಿಯದಿರು ನಿಶ್ಚಯ. ಸುರದೇನು ಕಲ್ಪದರು ಮುಂತಾಗಿ ಅವರ
ಬಲು ತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ ಬಲು ತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಸಂಗರದೊಳಗೆ ಖಳರ ಭೀತಿಯು ನಮಗೆಲ್ಲಿ ನಿಂತಿಲ್ಲ ಖಳರ ಭೀತಿಯು ನಮಗೆಲ್ಲಿ ನಿಂತಿಲ್ಲ ಗೆಲ್ಲಿ ನಿಂತಿಲ್ಲ ನಳಿನ ನಾಭನ ಕರುಣದಲ್ಲಿ ಸುಳ್ಳಲ್ಲ ಬಲು ತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ ಆ ದೇವತೆಗಳೇ, ನಿಮ್ಮ ಮಾತನ್ನು ಕೇಳಿ ಸಂತೋಷವಾಯಿತು. ನೀವು ಯುದ್ಧರಂಗದಲ್ಲಿ ಏನು ಮಾಡುವಿರಿ ಎಂದು ಚೆನ್ನಾಗಿ ತಿಳಿದಿದ್ದೇನೆ. ಆ ಶ್ರೀಹರಿಯ ದಯೆ ನಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ಆದ್ದರಿಂದ ಈ ಸಭೆಯನ್ನು ಇಲ್ಲಿಗೆ ಪೂರ್ಣಗೊಳಿಸಿ ವಿಶ್ರಾಂತಿಗಾಗಿ ತೆರಳೋಣ. ಜನನಿಯಜ್ಞೆಯಲ್ಲಿ ಮಾಲಿನಿಯೂ ಆ, ಆ, ಜನನಿಯಜ್ಞೆಯಲ್ಲಿ ಮಾಲಿನಿಯೂ ವರತನುಜಪೇಕ್ಷೆಯಲ್ಲಿ ಕಾಮಿನಿಯೂ ವರತನುಜಪೇಕ್ಷೆಯಲ್ಲಿ ಕಾಮಿನಿಯೂ ಮಾಲಿನಿಯೂ ಕಾಮಿನಿಯೂ ವನಕ್ಕಾಗಿ ನಡೆ ತಂದು ವನಕ್ಕಾಗಿ ನಡೆ ತಂದು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕ
ಎಂದು ಮನದಿ ಯೋಚಿಸಿದಳು. ಜನನಿಯ ಗೆಯಲಿ ಮಾಲಿನಿಯು ಜನನಿ ಹಾಗೂ ಜನ್ಮಭೂಮಿ ಅತ್ಯಂತ ಶ್ರೇಷ್ಠವಾದದ್ದು. ಇಬ್ಬರ ಋಣವನ್ನು ಹರಿಸುವುದು ಸುಲಭ ಸಾಧ್ಯವಲ್ಲ. ಆದರೂ ನಮ್ಮ ಕೈಯಲ್ಲಾದಷ್ಟು ಪರಿಹಾರ ಮಾಡಲೇಬೇಕು. ಕಶ್ಯಪ ಬ್ರಹ್ಮರ ಮಡದಿಯರಲ್ಲಿ ಹಿರಿಯಳಾದ ದಿತಿದೇವಿಯೇ ನನ್ನಮ್ಮ. ಆಕೆಯ ಮಗಳಾದ ನನಗೆ ಮಾಲಿನಿ ಎಂದು ಹೆಸರಿರಿಸಿದ್ದಾರೆ. ವಿದ್ಯೆ ಬುದ್ಧಿ ಇಟ್ಟು ಪೋಷಿಸಿದ್ದಾರೆ. ಇತ್ತೀಚೆಗೆ ಅಮ್ಮ ಮೌನವಾಗಿರುವುದನ್ನು ಕಂಡು ಕಾರಣವನ್ನು ಕೇಳಿದಾಗ ಅಂತರಂಗದಲ್ಲಿ ಮಡುಗಟ್ಟಿದ ದುಃಖ ದುಮ್ಮಾನಗಳನ್ನು ಎಲೆ ಎಲೆಯಾಗಿ ತಿಳಿಸಿದಳು. ಹಡೆದ ಮಕ್ಕಳೆಲ್ಲ ದೇವೇಂದ್ರನಿಂದಾಗಿ ಅಳಿದು ಹೋದ ವಿಚಾರ ತಿಳಿಸಿದಳು. ಆಗ ನನ್ನಿಂದ ಆಗಬಹುದಾದ ಕಾರ್ಯದ ಕುರಿತು ಕೇಳಿಕೊಂಡು ಚೇತರಿಸಿಕೊಂಡ ನನ್ನಮ್ಮ ಕಿವಿ ಮಾತನ್ನು ಅರುಹಿದ್ದಾರೆ. ಕಮಲ ಸಂಭವನ ಒಲುಮೆಯನ್ನು ಪಡೆದು ಕುಲೋದ್ಧಾರಕನಾದ ಮಗನನ್ನು ಪಡೆಯುವ ಹಾಗೆ ಅದನ್ನು ಆಜ್ಞೆ ಎಂದು ತಿಳಿದು ಹೊರಟವರಿದ್ದೇನೆ. ಕಾನನವನ್ನು ಸೇರಿದಾಗ ಯೋಚಿಸಬೇಕಾಗಿ ಬಂತು. ಚೆಲುವಿಕೆ ಯೌವನದಿಂದ ಆ ಚೆಲುವಿಕೆ ಯೌವನದಿಂದ ನಾನು ಸಲೆ ಶೋಭಿಸುವೆನದರಿಂದ ನಾನು ಸಲೆ ಶೋಭಿಸುವೆನದರಿಂದ ಚೆಲುವಿಕೆ ಯೌವನದಿಂದ ನಾನು ತಲೆ ಶೋಭಿಸುವೆನದರಿಂದ ವಿಲೇಯ ಕಾಮುಕರೆನ್ನ ಕಂಡರೆ ಮೋಹಿಸ ದುಳಿಯರು ತಪಕ್ಕಿನ್ನೂ ವಿಘ್ನವಾಗುವುದೈಸೆ. ಚೆಲುವಿಕೆ ಯೌವನದಿಂದ ದಿಂತನ 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 ದಿನ್ನತೈ ತೋಂತನ 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 ದಿನ್ನತೈ ತೋಂತನ 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 ದಿನ್ನತೈ ದಿಂತನ 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 ದಿನ್ನತೈ ತಕಿಟ ತಕದಿಮಿ ತಕಿಟ ತಕದಿಮಿ ತಕಿಟ ದಿನ್ನತೈ ತೋಂ ತಕಿಟ ತಕದಿಮಿ ತಕಿಟ ತಕದಿಮಿ ತಕಿಟ ದಿನ್ನತೈ ತೈ ದಿನ್ನತೈ ತೈ ದಿನ್ನತೈ ತೈ ದಿನ್ನತೈ ತೈ ದಿನ ತಾದಿನ ತೈ ದಿನ ತಾದಿನ ತೈ ದಿನ ತಾದಿನ ತೈ ತತ್ತ ಚೆಲುವಿಕೆ ಯೌವನದಿಂದ ಕೂಡಿರುವ ಅಂಗಾಂಗಗಳನ್ನು ಹೊಂದಿರುವವಳು ನಾನು. ಯಾರೇ ಕಂಡರೂ ಸೋತು ಹೋಗಲೇಬೇಕಾದ ನಿಲುಮೆ. ಪ್ರಕೃತಿಯ ಚಿತ್ರವೇ ಹಾಗೆ. ಹರೆಯದ ಮೈಕಾಂತಿಯ ಹುಡುಗಿಯನ್ನು ಕಂಡಾಗ ಪುರುಷ ವರ್ಗದ ಕಾಮನೆ ಕೆರಳುತ್ತದೆ. ಒಂಟಿಯಾಗಿ ಕಂಡರೆ ಮೋಹಿಸಿದರೆ ತಪಸ್ಸಿಗೆ ವಿಘ್ನ ಬಂದಿತ್ತು. ಇಳೆಯ ಮನುಜರನ್ನು ದೂರ ಮಾಡಬಹುದು. ಆದರೆ ಸದಾ ನಮ್ಮ ಏಳ್ಗೆಗೆ ಮುಳ್ಳಾಗಿರುವ ಸುರರು
ಖಂಡಿತವಾಗಿಯೂ ಬಿಡಲಾರರು. ಆದ್ದರಿಂದ ಏನು ಮಾಡೋಣ? ಸರಿ, ಮಹಿಷಿಯ ಆಕಾರ ತಲೆದು ತಪಸ್ಸು ಮಾಡುತ್ತೇನೆ. ಇನಿದು ಮಾಲಿನಿ ಮಹಿಷಿರು ಇನಿದು ಮಾಲಿನಿ ಮಹಿಷಿ ರೂಪದಿ ಇನಿದು ಮಾಲಿನಿ ಮಹಿಷಿ ರೂಪದಿ ವನಜ ಪೀಠನ ತಪದೊಳಿರಲ ವನದೊಳಿರುತಿಹ ಮುನಿಷು ಪಾಸಕ ನನಿತ ತಿಳಿದು ಧರ್ಮೋದ್ಧಾರ ಚಿಂತನೆ ಉಳ್ಳವನಾಗಿ ನಿಸ್ವಾರ್ಥ ಸೇವೆ ನಿಷ್ಕಮ ಕರ್ಮದಿಂದ ತಪಸ್ಸನ್ನು ಮಾಡುತ್ತಿದ್ದವನು ಈ ಸುಪಾರ್ಶೋಪ ಧ್ಯಾನದಲ್ಲಿ ನಿರತನಾಗಿ ಆನಂದಮಯ ಕೋಶದಲ್ಲಿ ವಿಹರಿಸುತ್ತಿದ್ದೆ. ಒಮ್ಮಿಂದೊಮ್ಮೆಗೆ ತಪೋಭಂಗ ಯಾಕೆ? ಏನಾಯಿತು? ಏನು ಕಾರಣ? ಜ್ಞಾನ ದೃಷ್ಟಿಯಿಂದ ತಿಳಿಯುತ್ತದೆ. ಅರರೆ ಏನಾಚರ್ಯ ವಿಪರ್ಯಯ ಅರರೆ ಏನಾಚರ್ಯ ವಿಪರಿ ತರುಣಿಯೋರ್ವಳು ಮರೆಸಿ ನಿಜವನು ವಿರಚಿಪಳುವರ ತಪವನಿಂದಿಲಿ ಹೊರೆವುದೇನು ಅರೆರೆ ಏನ ಆಶ್ಚರ್ಯವಿದು! ತರುಣಿಯೊಬ್ಬಳು ತನ್ನ ನಿಜ ರೂಪವನ್ನು ಮರೆಗಳಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಏನು ಉದ್ದೇಶ? ಯಾವ ದೇವತೆಗಳನ್ನು ಆರಾಧಿಸಿ ಲೋಕಕ್ಕೆ ಹಿತವನ್ನು ನಾವು ಬಯಸುತ್ತೇವೆಯೋ ಅಂತಹ ದೇವತೆಗಳನ್ನು ವಿರೋಧಿಸಿ ಮಗನನ್ನು ಪಡೆಯುವ ಪ್ರಯತ್ನ. ಇದರಿಂದ ಏನಾಯಿತು? ಮುನಿಕುಲಗೆ ಅಪಮಾನವಾದುದು ಮುನಿಕುಲಕ್ಕೆ ಅಪಮಾನವಾದುದು ತನುಜನಾಪೇಕ್ಷೆ ಎಳಿವಳಿಗೆ ಜನಿಸಲಿಲ್ಲ ಮಹಿಷನೆನ್ನುತ್ತವನಕ್ಕೆ ನಡೆದ ಮುನಿಕುಲಕ್ಕೆ ಅಪಮಾನ ಮಾಡ ಹೊರಟಿದ್ದಾಳೆ. ಈಕೆ ಉದರದಲ್ಲಿ ಜನಿಸುವ ಮಗ ಮಹಿಷನೇ ಆಗಲಿ, ಮಹಿಷನೇ ಆಗಲಿ, ಮಹಿಷನೇ ಆಗಲಿ. ಇದಕ್ಕೆ ತ್ರಿಮೂರ್ತಿಗಳಿಂದಲೂ ಪರಿಹಾರವಿಲ್ಲ. ಸುಸ್ಥಳವನ್ನರಿಸಿಕೊಂಡು ನಡೆಯುತ್ತೇನೆ. ಏನಿದು ಏನಿದು ಘನತರ ತಪವು ಊ, ಊ,
ಏನಾಗಬೇಕು ಕೇಳಿಕೋ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲಿ ಮಾನದಿರವ ಧುರಧೀರನಾಗೀಗ ತರಳನ ಬಯಸಿನ, ಧುರಧೀರನಾಗೀಗ ತರಳನ ಬಯಸಿನ, ವಿರಚಿಸಿ ಹೆಲುಗೋರ ತಪವ ದೇವಾ. ದೇವ, ಮನುಷ್ಯ ಮಾತ್ರದಲ್ಲಿ ಕರುಣೆಯ ಬಿಂದು ಮಾತ್ರವಿರುತ್ತದೆ. ನೀನಾದರೂ ಕರುಣಾ ಸಿಂಧು. ನನ್ನ ತಪಸ್ಸಿಗೆ ಒಲಿದು ಬಂದೆಯ ತಂದೆ, ಧನ್ಯಳಾದೆ. ಧುರಧೀರನಾದ ಮಗನನ್ನು ಪಡೆಯುವುದೇ ನನ್ನ ಉದ್ದೇಶ. ಕರುಣಿಸು ಪ್ರಭುವೆ. ಆಗಲಮ್ಮ, ನಿನ್ನ ಅಭಿಷ್ಟ ಸಿದ್ಧಸಲಿ. ಆದರೆ ಹುಟ್ಟುವ ಮಗನು ಕೋಣನಾಗ್ತಾನೆ. ಪ್ರಭು, ರೂಪವಂತನಾದ ಶ್ರೇಷ್ಠನಾದ ಮಗನನ್ನು ಆಶಿಸಿದವಳು ನಾನು. ಕೋಣನನ್ನು ಪಡೆದರೆ ತಾಯಿಯಾಗಿ ಹೇಗೆ ಸಹಿಸಲಿ, ಹೇಗೆ ಎತ್ತಿ ಮುದ್ದಾಡಲಿ? ಮಗಳೇ ಮಾಲಿನಿ, ಮರುಗದಿರು ಮರುಗದಿರು ಮಾಲಿನಿಯೇ, ಮುನಿವರನೊರೆದ ವಚನವು ತಪ್ಪಲರಿಯದು, ತರಳ ಮಹಿಷನು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ, ದುರಪರಾಕ್ರಮಿ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೀ, ಮರೆಯ ಮಾತಲ್ಲೆನುತ ಸಂತೈಸಿದನು ಮಾಲಿನಿಯ, ಮರೆಯ ಮಾತಲ್ಲೆನುತ ಸಂತೈಸಿದನು ಮಾಲಿನಿಯ. ಮಾಲಿನಿ, ಮರುಗದಿರು. ಇತರಿಗೆ ಕಷ್ಟವಾಗಬಾರದೆಂದು ನೀನು ಯೋಚಿಸಿರಬಹುದು. ಆದರೆ ಪ್ರತಿಫಲಾಪೇಕ್ಷೆಯಿಂದ ನೀನು ಮಾಡಿದ ತಪಸ್ಸಿನ ಪ್ರಭಾವದಲ್ಲಿ ಪರಿಸರದಲ್ಲಿ ಬೀರಿದ್ದು ನಿಜ. ಅದರಿಂದಾಗಿ ಸುಪರ್ಶಕನೆಂಬ ಮುನಿಯು ಆಗ್ರಹಕ್ಕೆ ಒಳಗಾದ. ಧರಿಸಿದ ಆಕಾರಕ್ಕೆ ತಕ್ಕಂತೆ ಮಗನಾಗಲಿ ಎಂಬ ಶಾಪವನ್ನಿತ್ತಿದ್ದಾನೆ. ತ್ರಿಮೂರ್ತಿಗಳಿಗೂ ಮುನಿಯ ಶಾಪವನ್ನು ಪರಿಹರಿಸಲು ಸಾಧ್ಯವಾಗದು. ಮಾಲಿನಿ, ಮರುಗದಿರು. ಬಸಿರಲ್ಲಿ ಬರುವ ಮಗನು ಕೋಣನಾದರೂ ಜಾಣನಾಗಿ ದುರಪರಾಕ್ರಮ ಎನಿಸಿ ತ್ರಿಜಾಗವನ್ನು ಗೆದ್ದು ಆಳುತ್ತಾನೆ. ನಿನಗೆ ನೆಮ್ಮದಿಯನ್ನು ಕೊಡುತ್ತಾನೆ. ಹೋಗು, ನಿನಗೆ ಶುಭವಾಗಲಿ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಕನಹರುಷವನೆ ತಳಿ, ಕ್ಷಣದೊಳು ನಿಜ ರೂಪವನು ತಳೆಯುತ್ತಲ ಮನೆಗೈದಿ ಜನನಿಯಲಿ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ
ಕುಲೋದ್ಧಾರಕ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಪಾತಾಳದ ಮಧುವನಕ್ಕೆ ಯಾರೆಂದು ಬಲ್ಲಿರಿ? ವೀರ ವಿದ್ಯುನ್ಮಾಲಿ ಎಂಬುದಾಗಿ ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಅನೇಕವಿದೆ. ಕಾಲಕ್ಕೆ ಯರ ಕುಲಜ ವಿದ್ಯುನ್ಮಾಲಿಯ ಪಾತಾಳ ಲೋಕದಿ ದೊಡ್ಡಗೂಡಿ ಮೆರೆದನು ಬೋಲಗದೊಳು ವಿದ್ಯುನ್ಮಾಲಿ ನಮ್ಮವರನ್ನೆಲ್ಲ ಒಂದುಗೂಡಿಸಿದ್ದೇನೆ. ಜನಬಲ, ಧನಬಲ, ಅಧಿಕಾರ ಬಿಲವಿದೆ. ಆದರೆ 3 ಲೋಕದ ಆಡಳಿತವನ್ನು ಹೊಂದಬೇಕೆಂಬ ಬಯಕೆ, ಜೊತೆಗೆ ವಿವಾಹಕ್ಕೆ ಅನುರೂಪವಾದ ಹೆಣ್ಣೂ ದೊರಕಿಲ್ಲ. ಆಹಾ, ಎಂತಹ ಸಂತೋಷವಾದ ವಾರ್ತೆ! ಏನೆಂದರೆ ಸಿದ್ಧಿದೇವಿಯು ತನ್ನ ಮಗಳಾದಂತಹ ಮಾಲಿನಿಯನ್ನು ನನಗೆ ವಿವಾಹ ಮಾಡಿಕೊಡಲು ಓಲೆಯನ್ನು ಕಳುಹಿಸಿದ್ದಾಳೆ. ದಿಪ್ಪಣ ಸಹಿತ ಶೋಣಿತಾಪುರಕ್ಕೆ ನಡೆಯುತ್ತೇನಂತೆ. ಮಗನೂ ಜನಿಸಿದ, ಮಹಿಷನೆಂದು ಹೆಸರಿಟ್ಟಿದ್ದೇವೆ. ಅತ್ತೆಯವರ ಮುಖ ನೋಡಿದಾಗ ಚಿಂತೆಯಿಂದ ಇದ್ದಾರೆಂದು ತಿಳಿಯಿತು. ಅವರ ಅಂತರಂಗದ ಭಾವನೆಗಳನ್ನು ಅರ್ಥೈಸಿಕೊಂಡೆ. ನಾನು ಹೆತ್ತ ಮಕ್ಕಳೆಲ್ಲ ದೇವೇಂದ್ರನಿಂದಾಗಿ ಅಳಿದು ಹೋದರು, ನಾಕದ ಭಾಗ್ಯವು ನಮಗೆ ಸಿಗದಾಯಿತು ಎಂದು ದುಃಖದಲ್ಲಿದ್ದರು. ಈ ಕ್ಷಣವೇ ದೈತ್ಯ ಬಲವನ್ನು ಸೇರಿಕೊಂಡು ಸ್ವರ್ಗಕ್ಕೆ ದಾಳಿ ಮಾಡಿ ದೇವೇಂದ್ರಾದಿಗಳನ್ನು ಸೋಲಿಸಿ ಬರುತ್ತೇನೆ ಎಂದು ಧೈರ್ಯ ಹೇಳಿದ್ದೇನೆ. ಹೊರಡುತ್ತೇನಂತೆ. ಅಸುರ ವೀರರನ್ನೆಲ್ಲ ಸೇರಿಸಿಕೊಂಡು ಸ್ವರ್ಗಕ್ಕೆ ದಾಳಿ ಮಾಡಿ ದೇವೇಂದ್ರಾದಿಗಳನ್ನು ಸೋಲಿಸಿದ್ದೇನೆ. ಉತ್ಸಾಹದಿಂದ ದೇವಪೀಠವನ್ನೇರುತ್ತೇನೆ.
ಪಾಲಿಸಲು ಬಂದ ನಾನು ಯಕ್ಷರಾಜ ಪಿಂಗಳಾಕ್ಷ. ಪಿಂಗಳಾಕ್ಷ ಯಕ್ಷರಾದರೇನು ಪಿಂಗಳಾಕ್ಷ ಬುದ್ಧಿ ಸಾಹಸ ತೋರದಿರು. ನೀನೇನು ಮಹಾ ಸಕಲ ದೇವತೆಗಳು ನನ್ನ ಕೈಯಲ್ಲಿ ಸೋತು ಹೋಗಿದ್ದಾರೆ. ಯಕ್ಷನಾದ ನೀನು ನನಗೆ ನಿರ್ಲಕ್ಷ್ಯ. ಆ ತ್ರಿಯಕ್ಷನಾದ ಶಂಕರನೇ ಬಂದರು ನಾನು ಲಕ್ಷ್ಯ ಮಾಡಲಾರೆ. ಸುರಪಾಡಿದ್ದೂರೇನು ಕೂತನೆ ನನಗೆ ಮದವೇರಿದೆ. ಅನುಗ್ರಹಕಾರನಾದ ಶಂಕರನನ್ನು ಗಗನಿಸಿ ಮಾತನಾಡುತ್ತಿರು. ಅನ್ಯಾಯ ಮಾಡಿ ಅಧರ್ಮದ ಹಾದಿಯಲ್ಲಿ ಸಾಗುತ್ತಿರುವ ನಿನಗೆ ಮರಣವೇ ಶಿಕ್ಷೆ. ದೇವೇಂದ್ರನ ಹೇಳಿದಂತೆ ದೇವೇಂದ್ರ ಬಳಿ ನಿನ್ನನ್ನು ಯಮಲೋಕ ನೋಡೋಣ ನೋಡು. ವಿದ್ಯುನ್ಮಾಲಿಯ ವಧೆಯಾಯಿತು. ನಿಜ ಲೋಕವನ್ನು ಸೇರಿಕೊಳ್ಳುತ್ತೇನೆ. ಲೀಲೆಯು ವರಿಸ ಪಾತಾಳಾಧಿಪತಿ ವಿದ್ಯುನ್ಮಾಲಿ ದಾನವನೆಂಬನ ನೀಲ ಕುಂತಳೆ ಗರ್ಭ ತಾಳುತ್ತ ಪಡೆದಳು ಬಾಲಕ ಮಹಿಷಾಖ್ಯನ ಕರಹರಿಸಿ ಬಳಿ ಕೋರ್ವ ಚಾರನು ಭಯದಿಂದ ನಡುಗುತ್ತ ಹರದಿ ನಡೆ ತಂದಾಗ ಮಾಲಿನಿಗೆ ರಗಿ ಬೀಳಿದನು. ಓ ಯಾರು ನೀನು? ನಾನು ನಿಮ್ಮ ಗಂಡ. ಬಾಯಿ ಮುಚ್ಚು. ನಿಮ್ಮ ಗಂಡ ನಾನು. ನಿನ್ನ ನಾಲಿಗೆ ಕತ್ತರಿಸ್ತೇನೆ. ಏನ್ ಹೇಳ್ತಿದ್ಯೋ? ಬೇಗಮ್ಮ ಮತ್ತು ಸೇರಿಸು. ಈಗಾಗಲೇ ಸೇರಿಸಿದ್ದೇನಮ್ಮ. ಅದಲ್ವೋ ಮಾತಿಗೆ? ನಾನು ಮತ್ತು ನಿಮ್ಮ ಗಂಡ ಗುರುಪುರಕ್ಕೆ ಹೋಗಿದ್ದೆವು. ಹಾಗಲ್ವೋ? ಅದು ಸುರಪುರ. ಏನು ಸುದ್ದಿ ತಂದೆ? ಲಾಲಿಸಬೇಕು. ಲಾಲಿಸಬೇಕು ತಾಯಿ ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ ಕಾಳಕ ತೊಳು ಸುರಜಾಲ ಬಗೆಲಲೆಂದು
ನಾನೇ ಸರಿ ಹೇಳ್ಬೇಕು. ಉದ್ದಕ್ಕೆ ಅಲ್ಲ ಅಡ್ಡಕ್ಕೆ. ಹಾಗಲ್ಲಮ್ಮ, ಪೆಟ್ಟಿಗೆ. ಸರಿ, ತಿಳಿದಿದೆ. ಏನಾಯ್ತು? ನಾವು ಹೋದದ್ದೇ ತಡ, ದೇವತೆಗಳು ಬಂದರು. ದೇವತೆಗಳು ಯಾರೆಲ್ಲ ಬಂದ್ರು? ಕುಂಬಾರ ಬಂದ. ಅಲ್ಲಿದ್ದಾನೆಯೋ? ಅವನಮ್ಮ ಮನದವ. ಕುಬೇರ ಓಡಿ ಹೋದ. ಅಲ್ಲಿಗೆ ಅರಣ್ಯ ಬಂದ. ವರುಣ ಬೆಟ್ಟದಿಂದ ಅಲ್ಲಿಗೆ ವಾಯು ಬಂತು. ಹೇಗೆ ಬಂದ? ಕುಯಿ ಅಂತ ಕಿವಿಗೆ ತುಂಬಿ ನಿಂತ. ಎದುರಾಗುವ ಧೈರ್ಯ ಇರಲಿಲ್ವೋ ಹೇಗೆ? ನಿಜ, ಅವನು ಮಾರಿ ಹೋದ. ಮುಂದೆ ಅಗ್ನಿ ಬಂದ, ಸೋತು ಹೋದ. ಮುಂದೆ ಸೂರಪ್ಪ ಬಂದ. ಅಲ್ವೋ ಸೂರಪ್ಪ? ಸರಿತಾಯೇ, ಕೈಯಲ್ಲಿ ಐರಾವತ ಹಿಡಿದುಕೊಂಡು ಉಗ್ರಾಯುಧ ಏರಿಕೊಂಡು ಕಸಿಬಿಸಿ ಬಂದ. ಅದು ಹಾಗಲ್ವೋ? ಐರಾವತ ಏರಿ ಕೈಯಲ್ಲಿ ವಜ್ರಾಯುಧ ಹಿಡಿದು ಶಕ್ತಿಪತಿ ಬಂದ. ಸರಿತಾಯೇ, ಪೆಟ್ಟು ಮಾಡಿದ. ಯಜಮಾನರು ಪೆಟ್ಟು ಮಾಡಿದ. ಏನು ಪೆಟ್ಟಮ್ಮ? ಆಗ ನಿಮ್ಮ ಗಂಡ ಹುಡುಕಿದ್ರು. ಏನು ಹುಡುಕಿದ್ರು? ಸ್ಮಶಾನ ಎಲ್ಲಿ ಅಂತ. ನಿನ್ನ ನಾಲಿಗೆ ಕತ್ತರಿಸ್ತೇನೆ. ಯಾಕಮ್ಮ? ಕೆಟ್ಟ ಮಾತಾಡ್ತಿ? ಇಲ್ಲಮ್ಮ, ಕುಳಿತುಕೊಳ್ಳಲು. ಸಿಂಹಾಸನ ಅದೇ ಕಂಡದ್ದೇ ತಡ, ಚಟ್ಟ ಏರಿ. ಅದು ಹಾಗಲ್ವೋ? ಅದು ಪಟ್ಟ. ನೀವು ಹೇಳಿದ್ದು ಸರಿ ತಾಯಿ. ಮುಂದೇನಾಯ್ತು? ಆಗ ಅಲ್ಲಿಗೆ ಹಾರಾಡಿ ಬಂದ. ಯಾರು ಅವನು? ಹೇಗಿದ್ದ? ಅವನಿಗೆ ರೆಕ್ಕೆಗಳಿತ್ತು. ಯಕ್ಷನಿರಬೇಕು. ಬಂದವನೇ ದೊರೆಗಳ ಮುಂದೆ ನಿಂತು ಬಾ ಬಾ ಎಂದು ಹೇಳಿದ. ಎಲ್ಲಿಗೆ? ಉದ್ದಕ್ಕೆ. ಮುಂದೇನಾಯ್ತು? ಯಜಮಾನರು ಕೋಪದಿಂದ ಎದ್ದು ಯುದ್ಧ ಆಯಿತು. ಪರಿಣಾಮ? ಅವನು ಬಂದು ಒಂದು ಭಾಗಕ್ಕೆ ಹೊಡೆದ, ಎಡಭಾಗಕ್ಕೆ ಇನ್ನೊಂದು ಕೈಯಿಂದ ಹೊಡೆದ. ಯಜಮಾನರು ಬಿದ್ದು. ಅಯ್ಯೋ, ಮುಂದೇನಾಯ್ತು? ಯಜಮಾನರು ಮಲಗಿ ಯುದ್ಧ ಮಾಡ್ತಾರೆ ಅಂತ ತಿಳಿದೆ. ನೋಡಿದರೆ ಅಲಗಾಡುವುದಿಲ್ಲ. ಮುಂದೇನಾಯ್ತು? ಏನಾಗಲಿಲ್ಲ. ನೋಡಿದರೆ ನಾಲ್ಕು ಉದ್ದಕ್ಕೆ ಚಾಚಿ ಉದ್ದನೆ ನೊರೆನೆತ್ತಲು ಕಾರಿದರು. ಅಯ್ಯೋ, ಏನಾಯ್ತು? ಏನಾಗಲಿಲ್ಲ. ನೋಡಿದರೆ ರಕ್ತಕಾರಿ ಸತ್ತೇ ಪತಿಯನಿ ಮಾಡಿದೆಯಲ್ಲ, ಪತಿಯನಿ ಮಾಡಿದೆಯಲ್ಲ, ಈ ಪರಿ ಎನ್ನ ಜತೆಯಗಲುವರೇ ನಲ್ಲ. ಚಿತಿಯೊಳು ನಿನ್ನ ನಗಲಿ ಜೀವಿಸಲೆಂತೋ ವ್ಯತೆಯ ಯಾರೊಡನೆನಲಿ. ಪತಿಯೇ ನೀ ಮಾಡಿದೆಯಲ್ಲ, ಪತಿಯೇ ಅಯ್ಯೋ ಶಿವನೇ, ಎಂಥ ದೌರ್ಭಾಗ್ಯ ನನಗೊದಗಿತು ತಂದೆ. ಸುರಲೋಕವನ್ನು ಗೆದ್ದು ಬರುತ್ತೇನೆ ಎಂದು ಹೋದ ನನ್ನವರು ಸಂತಸದ ಸುದ್ದಿಯೊಂದಿಗೆ ಬರ್ತಾರೆ ಎಂದು ಭಾವಿಸಿದ್ರೆ ಅವರ ಮರಣದ ವಾರ್ತೆಯನ್ನು ಕೇಳುವಂತಾಯ್ತೆ. ವಿದಶರನ್ನು ಗೆದ್ದ ತ್ರಿವಿಕ್ರಮನಿಗೆ ಸೋಲುಂಟಾಯಿತೆ. ಯಕ್ಷನಲ್ಲಿ ಕಾದಾಡಿ ಮಡಿಯುವಂತಾಯಿತೆ. ಅಯ್ಯೋ ವಿಧಿಯೇ, ಪತಿಯನ್ನಾಗಲಿ ಜೀವಿಸಲೆಂತು ನನ್ನ ಸೌಭಾಗ್ಯದ ಸೂರೆ ಹೋಯಿತು. ಶಿವ ಶಿವ, ಅತ್ತು ಕರೆದು ಕಣ್ಣೀರೇ ಬತ್ತಿ ಹೋಯಿತು. ಅಲುತ್ತ ಕುಳಿತರೆ ಸತ್ತವರು ಮತ್ತೆ ಬರುತ್ತಾರೆ. ನನ್ನ ಮಾಂಗಲ್ಯ ಭಾಗ್ಯವನ್ನು ಕಸಿದ ಆ ದೇವತೆಗಳಿಗೆ ತಕ್ಕ ಪ್ರತೀಕಾರ ಮಾಡಲೇಬೇಕು. ಯಾರಿದ್ದಾರೆ? ಯಾರಿದ್ದಾರೆ? ಸರಿ, ಸಮರ್ಥನಾದ ನನ್ನ ಮಗ ಮಹಿಷನಿದ್ದಾನೆ. ಅವನನ್ನೇ ಕರೆದು ವಿಚಾರ ತಿಳಿಸಿ ಸುಮನಸರನ್ನು ಬಡಿದು ನಾಕಲೋಕವನ್ನು ವಶ ಮಾಡಿಸಿಕೊಳ್ಳುತ್ತೇನೆ. ಮಗನೇ ಮಹಿಷ, ಬಾ ಮಗನೇ, ಬಾ ಬಾ ಬಾ.
ಕರೆದಿದ್ರೆ ಜನನಿ, ಕರೆದಿರಮ್ಮ. ರಾಜಾಂಗಣದಲ್ಲಿ ಸೇರಿ ಸಮಾನರೊಂದಿಗೆ ಆಟವನ್ನಾಡುತ್ತಾ ಇದ್ದೆ. ಇನ್ನ ಕರುಳಿನ ಕರೆ ಕೇಳ್ತಿದ್ದಾಯಿ, ಓಡಿ ಬಂದೇನಮ್ಮ. ಅಂದಾಕ್ಷಣ ಎತ್ತಿ ಮುದ್ದಾಡಿ ಆಗ್ರಾಣಿಸುವ ನೀವು ಇಂದು ದುಃಖಿಸುತ್ತಾ ಇದ್ದೀರಿ. ಕಣ್ಣೀರು ದಾರಿಯಾಗಿ ಇಳಿಯುತ್ತಾ ಇವೆ. ಕೈಯಲ್ಲಿ ಬಳೆಗಳಿಲ್ಲ, ಮುಡಿಯಲ್ಲಿ ಹೂವಿಲ್ಲ, ಹಣೆಯಲ್ಲಿ ಕುಂಕುಮವೇ ಇಲ್ಲ. ಅಮಾಂಗಳ ಯಾಕೆ ನಿನಗೆ ಈ ರೀತಿಯಾದರೂ ದುಃಖ ಬರಲು ಕಾರಣವಾದವರು ಯಾರು? ಹರಿಯೇ, ಒಡೆಯ ಶಂಕರನೇ, ಅಲ್ಲ ಸೃಷ್ಟಿಗಾಧಿಕಾರಿಯಾದ ಬ್ರಹ್ಮದೇವನೇ. ಹೇಳಮ್ಮ, ಸುರದೀಯನಾದ ನಿನ್ನ ಮಗ ನಾನಿದ್ದೇನೆ. ನಾನಿರ್ತ ನೀನು ಚಿಂತಿಸಬೇಕಿಲ್ಲ. ಹೇಳಮ್ಮ, ಹೇಳಮ್ಮ. ಬೇಳಲೇ ನಾನಯ್ಯೋ ಮುದ್ದು ಕಂದ ಕಂದ, ಬೇಳಲೇ ನಾನಯ್ಯೋ ಮುದ್ದು ಕಂದ ಕಂದ, ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ. ಮೇಲು ಲೋಕವನ್ನು ಬಯಸಿ ಕಂದ ಕಂದ, ಮೊನ್ನೆ ಕಾಳಗಕ್ಕೆ ನಿನ್ನ ಪಿತನು ಕಂದ ಕಂದ, ಬೇಳಲೇನಯ್ಯೋ ಮುದ್ದು ಕಂದ ಕಂದ. ಏನೆಂದು ಹೇಳಲಪ್ಪ, ನಮ್ಮ ಜೀವನವೇ ಮುಗಿದು ಹೋಯಿತು ಕಂದ. ಏನಾಯ್ತಮ್ಮ? ಸುಖದಿಂದ ಇದ್ದೇವಲ್ಲ ನಿನ್ನೆ ತನಕ. ಹಾಗಿದ್ದೇವಪ್ಪ, ಇನ್ನು ಬದಲಾಗಿದೆ. ಏನಮ್ಮ, ಏನಾಯ್ತು? ನಿನ್ನ ತಂದೆಯವರು ಸುರಲೋಕವನ್ನು ಗೆದ್ದು ಬರುತ್ತೇನೆ ಎಂದು ಹೋದು ಹಾ. ಸುರಲೋಕವನ್ನು ಗೆದ್ದರಂತೆ ಮಗನೇ. ಅಮ್ಮ, ಅದಕ್ಕೆ ಸಂತೋಷ ಪಡುವುದನ್ನು ಬಿಟ್ಟು ಅಳುವುದು ಯಾಕಮ್ಮ? ನಂತರ ನಡೆದ ಯುದ್ಧದಲ್ಲಿ ನಿನ್ನ ತಂದೆಯವರು ಅಲಿದರಂತೆ ಮಗನೇ. ಜನನಿಯ ವಚನವನ್ನು ಒಲಿಸಿ ಮಗಿಯನು ಜನನಿಯ ವಚನವನ್ನು ಆಲಿಸಿ ಮಹಿಷನು ತ್ರಿನಯನ ತೆರದಿಂದ ಕನಲುತ ತನ್ನಯ ಮಾತೆಗೆ ಮಣಿಯುತ್ತ ಆಕೆಯೊಳೆಂದ ಬಂದಾಗ ಪ್ರೀತಿಯಿಂದ ಮೈದಡವಿ ಆನಂದಿಸಿಕೊಳ್ಳುವ ನನ್ನಪ್ಪ ಈಗಿಲ್ಲವೇ? ತಂದೆಯವರು ಅಳಿದು ಹೋದರೆ ನಾವು ಅನಾಥರಾದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಯಕ್ಷನಂತೆ ಮಗನೇ. ಯಕ್ಷನೇ ಕಿಚ್ಚನೆ ಪ್ರಿಯಕ್ಷನಾದನಾದ ಶಂಕರನೇ ಬರಲಿ, ಲೆಕ್ಕಿಸಲಾರೆ. ಸುರಲೋಕವನ್ನು ಮುರಿದು ನಾಕವನ್ನು ವಶಪಡಿಸುತ್ತೇನೆ, ಕೊಡುವ ಅಪ್ಪಣೆ. ಸರಿಯಪ್ಪ, ಅವಸರ ಮಾಡದಿರು. ಅನಿಮಿಷರನ್ನು ನೀನು ಗೆಲ್ಲಬಹುದು. ಆದರೆ ಏನು ಅನುಮಾನ ತಾಯಿ? ಸುರರ ಪಕ್ಷಪಾತಿಯಾಗಿ ಶ್ರೀಹರಿ ಬರ್ತಾನೆ. ಕಡಲ ಒಡಲೊಡಗಾಟಗಿರುವ ಜಡಜನಾಭ. ಹೌದಪ್ಪ, ಅವನು ಮಾಯಾವಿ. ಅದಕ್ಕಾಗಿ ಅವನಿಂದ ಏನು ತಡೆಯಬಾರದಂತೆ. ಅದಕ್ಕಾಗಿ ಬ್ರಹ್ಮನನ್ನು ಒಲಿಸಿ ಬೇಕಾದ ವರಗಳನ್ನು ಪಡೆದುಕೊಂಡು ಬಾ ಮಗನೇ. ಸರಿಯಮ್ಮ, ಆಶೀರ್ವಾದ ಕೊಡು. ಇದೋ ನಿನ್ನ ರಕ್ಷಣೆಗೆ ಈ ಅಸ್ತ್ರವನ್ನು ತೆಗೆದುಕೋ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೈವೆ ಎನ್ನುತ್ತ
ತ್ರಿಮೂರ್ತಿಗಳಿಂದ ಮರಣವೇ ಬಾರದಂತೆ ಬೇಡಿಕೊಂಡಿದ್ದು ಆಯಿತು. ಇನ್ನು ಗೀರ್ವಾಣರನ್ನು ಲೆಕ್ಕಿಸಲಾರೆ. ಈ ಸಂತೋಷದ ವಾರ್ತೆಯನ್ನು ಅಮ್ಮನಲ್ಲಿ ತಿಳಿಸಬೇಕು. ಹಾಗಾಗಿ ಸಾಗುತ್ತೇನೆ ಹೊಡಿದ
ನಾನು ನಾಗವ ಪಡೆಯಬಹುದು. ಪರಬಲ, ಜನಬಲ, ತೋಳ್ಬಲ ಹೊಂದಿರುವ ಅವನನ್ನು ಸೇರಿ ನಮ್ಮ ವಿಚಾರ ತಿಳಿಸಿ ಅವನ ಮೂಲಕ ಹಾಗೆಯನ್ನು ಸಾಧಿಸಬಹುದು. ಹೋಗೋಣ. ನಡೆದಂದ ದೈತ್ಯರ ಘಟನವ ನೀಕ್ಷಿಸಿ ಕಡು ಹರುಷದಲ್ಲಿ ಮಹಿಷಾಖ್ಯ ಅಡರಿಸಿ ಪೀಠವ ಬಿಡದುಪಚರಿಸುತ್ತ ನುಡಿದ ನೀವ್ಯಾರೆಂದವ ಓ, ಹೀಗೆ ಬನ್ನಿ ಹೀಗೆ ಬನ್ನಿ. ನಿಮ್ಮನ್ನು ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಅಂಗ ಇಲ್ಲ. ಯಾರು ನೀವು? ಯಾಕೆ ಬಂದಿರಿ? ತಿಳಿಸಿ ಈಗಲೇ. ಲಾಲಿಪುದಾದರೆ ಮಾಲಿನಿ ಸುಕುಮಾರ ಲಾಲಿಪುದಾದರೆ ಮಾಲಿನಿ ಸುಕುಮಾರ ಬೇಳುವ ನುಡಿ ಶಂಕಾಸುರನ ಅಜಾಲವಲ್ಲಿದು ದುರ್ಗ ಚಿಕ್ಷುರ ಪದಕೂ ಬಿಡಲಾದಿ ದೈತ್ಯರ ಗಡಣ ಲಾಲಿಪೂದಾದರೆ ಮಾಲಿನಿ ಸುಕುಮಾರ ಓ ಓ ನಾವೆಲ್ಲ ರಾಕ್ಷಸರೇ. ನನ್ನ ಹೆಸರು ಶಂಕಾಸುರ, ಹಾ. ಇವನು ಬಿಡಾಲಾಸುರ, ಹಾ. ಅವನು ಶಿಕ್ಷುರ, ಹಾ. ಮತ್ತೊಬ್ಬ ದುರ್ಗಾಸುರ. ಓಹೋ. ಒಂದು ಕಾಲದಲ್ಲಿ ಬಲಾಯುಧರಾಗಿದ್ದೆವು. ಈ ಸೋನಿತಾಪುರದಲ್ಲಿ ಬದುಕಿಕೊಂಡಿದ್ದವರು. ಸುರಲೋಕವನ್ನ ಬಯಸಿ ನಾಗಮೇರಿ ದೇವತೆಗಳನ್ನ ಗೆದ್ದೆವು. ಹಾ. ಆಗ ಹರಿಬಂದು ಚಕ್ರದಿಂದ ನಮ್ಮ ಅಂಗಾಂಗಗಳನ್ನ ಕತ್ತರಿಸಿದ. ಓ. ಆದ್ದರಿಂದ ಹೀಗಾಯಿತು. ಗಿರಿ ಗೌಹರಗಳಲ್ಲಿ ಮರೆಯಾಗಿ ನಾವಿರು ಅರಿತು ನಿರ್ಣಯ ವಾರ್ತೆಗಳನ್ನು ಹರಿತಂದೆವಿಲ್ಲಿಗೆ ಭರದಿ ನಿನ್ನೊಡೆಗೊಂಡು ಸುರರನ್ನು ಗೆಲಿದು ನಾಗವನು ಮಾಲಿನಿ ಸುಕುಮಾರ ಹೀಗೆ ಭಯಗೊಂಡ ನಾವು ಹೇಗಾದರೂ ಮಾಡಿ ಬದುಕಬೇಕೆಂದು ಕಂದರಗಳೆಡೆಯಲ್ಲಿ ತಲೆಮೇಲಿಸಿ ಬದುಕಿದ್ದೆವು. ಓಹೋ. ಇಂದು ನಿನ್ನ ವಿಚಾರವನ್ನು ತಿಳಿದು ಬಂದಿದ್ದೇವೆ. ವರ ಬಲ್ಲಾನ್ವಿತನಾದ ನೀನು ನಮ್ಮ ನಾಯಕನಾದರೆ ನಾಗವನ್ನೇ ತೊರೆಗೊಂಡು ಭಾಗ್ಯವನ್ನು ಅನುಭವಿಸಬಹುದು, ಆಳಬಹುದು. ಅದಲ್ಲದೆ ನಿನ್ನ ತಂದೆಯನ್ನು ದೂರಪ್ಪನೆಗೊಂಡಿದ್ದಾನೆ. ದುರದಿರ ನೀನಾಗುದಿರ್ ದುರದಿರ ನೀನಾಗುರು ರಾಜ್ಯವಿರಲಿ
ನೀ ಜಾತನಾಥ ಮನುಷ್ಯಕ್ಕೆ ಸೇನೆ ಸಹಿತನಾಗಿ ದಾಳಿ ಇಕ್ಕಿದನಂತೆ ಯುದ್ಧಕ್ಕೆ ಸಿದ್ಧರಾಗಬೇಕು. ಎನ್ನಲೆಂದು ರೊಡನೆ ಎನ್ನಲೆಂದರೊಡನೆ ಜಿಯೋ ಸಂಗರೆಗೆಂದು ಕಳತದಿಯೋ ಅನುವರದಲ್ಲಿ ಮನ ವ್ಯಾತಕಯ್ಯ ದೇವೇಂದ್ರ ಮಹಿಷಾಸುರನ ವಿಚಾರ ಬಿಡು. ಅವನನ್ನು ಕೊಂದು ನಾನು ಬರುತ್ತೇನೆ. ಧೈರ್ಯ ತಾಳು. ಅಡಿಗಳಿಗೆ ಅಡಿಗಡಿಗೆ ದರದಿರಾಗದ ಬಗೆ ಬೆಳೆದ ಇದೆ ಮಡಿ ಬರದಿದ್ದರು ಮುಂದೆ ಬಿಡಿ ಯೋಜನೆ ಮೈದನ ಮಾತಿರಲಿ ಮಹಿಷನ ಮಾತಿರಲಿ ಸಂಗ್ರಹನು ಬರಲಿ ಅಂದಿರುವ ರಾಕ್ಷಸ ಮಹಿಷಾಸುರನನ್ನು ಕೊಲ್ಲುತ್ತೇನೆ ಎದರದಿ. ನಾನಿದ್ದೇನೆ ನಿನಗಾಗಿ. ಲೆಸ ನೋಡಿದೆ ಸುರಭ ಲೆಸ
ದೊರೆಯ ಧರ್ಮವನ್ನು ರಕ್ಷಿಸುತ್ತೇನೆ, ಬಾ ಮುಂದೆ. ಬಿಡುಗೊಂಡರು ಸೊದೆ ಬಡಿದಿ ಸಮರಸಾಹಸವನ್ನು ಚೆನ್ನಾಗಿ ತಿಳಿದಿದ್ದೇನೆ. ಅತಿ ಬಲರಾದ ದಿತಿಕುಮಾರರು ಬಂದಾಗ ಪೆಟ್ಟು ತಿಂದು ಓಡಿ ಕಾಡಿನಲ್ಲಿ ಆಶ್ರಯ ಪಡೆದವರು. ನಿಮ್ಮ ಸಾಹಸವನ್ನು ನಿಲ್ಲಿಸುತ್ತೇನೆ. ಕನ್ನಡತೆಯ ಮೂಲಕ ಪುಣ್ಯ ಸಂಗ್ರಹದಿಂದ ಪಡೆಯಬೇಕಾದ ಈ ನಾಕವನ್ನು ಆಕ್ರಮಿಸಿ ಆಳುವ ಯೋಚನೆ ನಿಮ್ಮದು. ಇದರಿಂದ ಅಲ್ಲಿನ ದಾರಿ ಮಾತ್ರ ಸದ ತೊಲಗು ಹಿಂದೆ. ಸುಖ ಅನುಭವಿಸುತ್ತಿದ್ದಾರೆ. ಸುಮ್ಮನೆ ನುಡಿಯದಿರು, ಬಲ ವಿರೋಧಿಗಳಲ್ಲಿ ತೋರಿಸು. ಛಲ ಏರಿಸಿದರೆ ತಲೆ ಕಳೆದುಕೊಳ್ಳಬೇಕಾಯಿತು. ಚೆನ್ನಾಗಿ ತಿಳಿದಿದ್ದೇನೆ. ಬಲರಾದ ದಿತಿಕುಮಾರರು ಬಂದಾಗ ಪೆಟ್ಟು ತಿಂದು ಕಾಡಿನಲ್ಲಿ ಆಶ್ರಯ ಪಡೆದವರು. ನಿಮ್ಮ ಸಾಹಸವನ್ನು ನಿಲ್ಲಿಸುತ್ತೇನೆ, ಬಾ ಮುಂದೆ.
ಸಮರ ಕೈದು ಹರಣವನ್ನು ಏಕೆ ತೆರಳಿ ಹೋಗೆಲ. ಎಲ ಕೂಳ ರಾಕ್ಷಸ, ಈ ಹಿಂದೆ ಸೇನಾ ಸಹಿತನಾಗಿ ನಾಕವೇರಿದವನು ನೀನು. ಅಂದು ಸೋತು ಅಂಗಾಂಗವನ್ನು ಕಳೆದುಕೊಂಡು ಅಂಗವಿಕಲನಾಗಿ ಕಾಡು ಸೇರಿ ಬದುಕಿದವನು. ಈಗ ಬೇರೆಯೊಬ್ಬನನ್ನು ಸೇರಿಕೊಂಡು ಬಂದೆಯಾ? ತಕ್ಕ ಶಾಸ್ತಿ ಮಾಡ್ತೇನೆ. ಶರಧಿ ಕೊಡೆಯ ಕಳ್ಳ ಹರೆಯೋ ಸೋತು ಹರಿಯಲ್ಲಿ ದೂರಿದವರು ನೀವು. ಅವನ ಕಪಟದಿಂದ ಚಕ್ರವ್ಯೂಹವನ್ನು ಎಸೆದವರು ನೀವು. ಸುರರ ಶೌರ್ಯ ನಿಲ್ಲದೋಡಿ ಪೋಪಿ ವಿಪಿನದಲ್ಲಿ ಬಾಳುದ ಶರಣಗೊಪ್ಪಿದರೆ ಅದರಲ್ಲಿ ರಕ್ಷಿಸೇನು
ಭದ್ರಾಧಾರಿಯಾಗಿ ಬಂದೆಯ. ನನ್ನ ಅಪ್ಪನನ್ನು ಕೊಲಿಸಿ ಪಾಪಕ್ಕೆ ನನಗೆ ನಾಕವನ್ನು ಒಪ್ಪಿಸಲೇಸು. ನಾವದರ ಯುದ್ಧಕ್ಕೆ ಬಾ. ಎಳವೋ ಮಹಿಷನೇ ಕೇಳೋ, ಶತದ್ವಾರದಿಂದ ಸಕ್ರಮವಾಗಿ ವಿರೋಧಿಸಿ ಬಳಿಕ ಅರ್ಹತೆಯಿಂದ ನಖವನ್ನು ಪಡೆಯುವಂತೆ ನಾನು ಅದನ್ನು ಪಡೆಯಲು ಬಂದ ನಿನ್ನ ಅಪ್ಪನನ್ನು ಕೊಲ್ಲಿಸಿದ್ದೇನೆ. ನಿನ್ನ ಅಪ್ಪನ ದಾರಿಯಲ್ಲಿ ನಿನ್ನನ್ನು ಕೊಲ್ಲಿಸಿದ್ದೇನೆ. ವಾಸವ ಮುಖ್ಯರಾಗಿರಿದು ಮಹಿಷಾಸುರ ಸಮರದೊಳಗಿದು ಆಸನವನ್ನೇರಿದನು, ಕಳಹೊಯ್ಸಿದ ಡಂಗುರಗಳನ್ನು. ಮಹಿಷಾಸುರನಿಗೆ ಜಯವಾಗಲಿ, ಮೂರು ಲೋಕಾಧೀಶನಿಗೆ ಜಯವಾಗಲಿ, ದಾನವಾಗ್ರನಿಗೆ ಜಯವಾಗಲಿ. ದುರ್ಗರೇ, ಸ್ವರ್ಗ ಸ್ವಾಧೀನವಾಯಿತು. ಸಕಲ ಆಡಳಿತ ನಮ್ಮದೇ. ದೇವತೆಗಳು ತಲೆಮರೆಸಿಕೊಂಡಿದ್ದಾರೆ. ಬ್ರಾಹ್ಮಣನ್ನು ಶಿಕ್ಷಿಸಿ ಅಜ್ಞಾಯಗಳನ್ನು ಹಾಳು ಮಾಡಿ ಇದು ಮಹಿಷನೊಪ್ಪಣೆ. ಡಂಗುರೊಳಿಸಿ ಸ್ವಲ್ಪ ವಿಶ್ರಾಂತಿ ಪಡೆಯೋಣ. ಒಳಗೆ ಸುರಥ ವೈಶ್ಯರು ಕೇಳಿ ದುರುಳರಿ ಪರಿಯಲಿ ಮೆರೆಯುತ್ತಲಿರಲು ನಾ ಕದಲಿ ಸುರರಥನೊಡಗೊಂಡು ಪುರುಹೂತನಾಕ್ಷಣ ಚರಿಸುತ್ತ ಗಿರಿಕಾನನದಲ್ಲಿ ಸುರಥ ವೈಶ್ಯರು ಕೇಳಿ ಮಹಿಷಾಸುರನ ರಕ್ತಸಬಲ ಸಹಿತನಾಗಿ ನಮ್ಮನ್ನೆಲ್ಲ ಸೋಲಿಸಿದ. ಈ ಕಷ್ಟವನ್ನು ದೂರ ಮಾಡುವುದು ಹೇಗೆ? ಹೊರೆ ಪಡೆಯುವ ಬ್ರಹ್ಮ ಇದ್ದರೆಲ್ಲ ಅವನೆಲ್ಲೇ ಸಾಗೋಣ. ಪೊರೆಯ ಬಗೆಲೆ ವಾಣಿನಾಥ ಅವಧರಿಸೋನೆ ಕಮಲ ಸಂಜಾತ ದುರುಳ ರಟ್ಟುಳಿಯನ್ನು ಒರೆಯುವುದಿನ್ನೇನು ತರೆಯಂತೂ ಹೊರುವಳ ಹರರೇ ಬಲ್ಲ ಪೊರೆಯ ಬೇಕೆಲೆ ವಾಣಿನಾಥ ವಾಣಿನಾಥ ಕಮಲ ಸಂಜಾತ ರಕ್ಷಿಸಬೇಕು ತಂದೆ. ದುರುಳರ ಅಟ್ಟುಲಿಯನ್ನು ತಡೆಯಲು ಅಸಾಧ್ಯವಾಗಿದೆ. ನಿನ್ನಿಂದಲೇ ಹೊರ ಪಡೆದು ಬಲಾನ್ವಿತನಾದ ಮಹಿಷನಿಂದ ನಾಗವನ್ನೇರಿ ನಮ್ಮನ್ನೆಲ್ಲ ತೋರಿಸಿದ. ಜರಾದೇವಿ ಅವನನ್ನು ಯೋನೇ ಬಲ್ಲ. ಅರಿತೆನರಿತೆನ ದುರುಳನ ಬಾಧೆಯ ಒರೆಯುವುದ್ಯಾಕಿನಿತೆನ್ನಲ್ಲೇ ಅರಿತೆನರಿತೆನ ದುರುಳನ ಬಾಧೆಯ ಒರೆಯುವುದ್ಯಾಕಿನಿತೆನ್ನಲ್ಲೇ ಮರೆಯಲ್ಲವು ನಾ ಹೊರಗಳ ನಿತ್ತಿಹೆ ವಿರಚಿಪೆ ತಪಗಳ ಮೊದಲಲ್ಲೇ ಆದರೂ ತೋರುವೆ
ಬಂದಿದ್ದೇನೆ. ಏನು ಮಾಡೋಣ? ಕೂಳನ್ನು ಕಟ್ಟಿನ ತಪ್ಪವೆಸಗಿದಾಗ ಮಂತ್ರದೀನನಾಗಿ ಅವನು ಬೇಡದ ವರಗಳನ್ನಿತ್ತಿದ್ದೇನೆ. ಈ ಜಾಗದಲ್ಲಿರುವ ಯೋನೀಜರಿಂದ ಮರಣವೇ ಅವನಿಗೆ ಒದಗದು. 3 ಮೂರ್ತಿಗಳಾದ ನಮ್ಮಿಂದಲೂ ಮಹಿಷನನ್ನು ಸಂಹರಿಸಲು ಸಾಧ್ಯವಾಗದು. ಅದಕ್ಕಾಗಿ ಒಂದು ದಾರಿ ಇದೆ. ಏನೇ ಕಷ್ಟ ಬಂದರೂ, ಯಾವುದೇ ಅಡೆತಡೆಗಳಿದ್ದರೂ ಅವೆಲ್ಲವನ್ನು ನಿವಾರಿಸಿ ವಧೆಯನ್ನು ಮಾಡುವಲ್ಲಿ ಮಾಧವನೇ ಸಮರ್ಥನಿದ್ದಾನೆ. ಅವನೆಡೆಗೆ ಹೋಗೋಣ. ಬರೆದು ಇನಾದ್ರಿಯ ಬಳಿಯೊಳಗಿದಿರಾಗಿ ಮುರಹರ ನಡೆತಾರಲು ಚರಣಕ್ಕೆ ವಂದಿಸೆ ಹರಿಹರರೊಂದಾಗಿ ತುರುಳನ ವದನದೋಳು ವಧಿಸುವುದು ಹೇಗೆಂದು ತಿಳಿಯದೆ ಸಮಸ್ಯೆಗೆ ನಿನ್ನಿಂದ ಪರಿಹಾರ ದೊರೆತಿತೆಂದು ಅರಸುತ್ತಾ ಬಂದೆ. ಏನು ಮಾಡಲಿ? ನಾನು ಅದೇ ಯೋಚನೆಯಿಂದ ನಿನ್ನೆಡೆಗೆ ಬಂದಿದ್ದೇನೆ. ಹರಿ, ಪರಿಹಾರಕ್ಕಾಗಿ ಹುಡುಕಬೇಕು. ಬಂದು ಸೇರಿದ್ದು ತುಹಿನಗಿರಿಗೆ. ಅದು ಚಂದ್ರಕಾಂತ ಶಿಲೆಯೊಂದು ಗೋಚರಿಸುತ್ತಿದೆ. ಅದನ್ನೇರಿ ಕುಳಿತು ಆಲೋಚಿಸೋಣ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಕುಳಿತವರು ಚಂದ್ರಕಾಂತ ಶಿಲೆಯೊಳು ಒಂದಾಗಿ ಕಳನ ವಧಿಸುವ ಯತ್ನ ಯೋಚಿಸುತ್ತಿರಲಿತ್ತ ನಳಿನ ಭವ ಸುರರ ನೊಡಗೊಂಡು ನಡೆತಂದು ವೈಕುಂಠದೊಳ್ ಕಾಣದಿರಲು ವೈಕುಂಠದೊಳ್ ಕಾಣದಿರಲು ಬಳಿಕ ಕೈಲಾಸ ಕೈತರಲಾಗ ಪುರಹರನು ನಿಲಯದೊಳಿಲ್ಲದಿರೇ ಕಳವಳಿಸೆ ಬಳಿಕವರು ತಿಳುಹಿತ ಶರೀರ ನುಡಿ ಹರಿಹರರು ತುಹಿನಾದ್ರಿಯೊಳಗೀರ್ಪ ಹದನಗಳ ಹರಿಹರರು ತುಹಿನಾದ್ರಿಯೊಳಗೀರ್ಪ ಹದನಗಳ ನಳಿನ ಭವ ಸುರರ ನೊಡಗೊಂಡು ದೇವೇಂದ್ರ, ವೈಕುಂಠಕ್ಕೆ ಹೋದರೆ ನಾರಾಯಣನಿಲ್ಲ, ಕೈಲಾಸಕ್ಕೆ ಹೋದರೆ ಪರಶಿವನಿಲ್ಲ. ಎಲ್ಲಿಗೆ ಹೋಗಿರಬಹುದು? ಯೋಚಿಸುತ್ತಿರುವಾಗ ಅಶರೀರವಾಣಿ ಕೇಳುತ್ತಿದೆ. ತುಹಿನಗಿರಿಯಡಲಿರುವ ಚಂದ್ರಕಾಂತ ಶಿಲೆ ಮೇಲೆ ಕುಳಿತು ಕಳವಧೆಯ ಕುರಿತು ಯೋಚಿಸುತ್ತಿದ್ದಾರೆ ಎಂದು. ಒಳ್ಳೆಯದು, ನಾವು ಅಲ್ಲಿಗೆ ಹೋಗಿ ಶರಣಾಗೋಣ. ಹರಿಹರರ ಪದ ಕೇರಾಗಿ ಸಕಾಲರು ಹರಿಹರರ ಪದಕೇರಾಗಿ ಸಕಾಲರು ತುರುಳ ಮಹಿಷಾಸುರ ಪಟಳದಿ ತಾರ ಹಾರಿಸುತ್ತೀವೆಮ್ಮ ನೀವೇ ಪೊರೆವುದೇನಾಲು ಹರಿಹರರ ಪದಕೆರಗಿ
ಕ್ಷಣದೊಳಗೆ ಲಕ್ಷ್ಮೀ ಲೋಲ ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಲೋಲ ತನ್ನಯ ಮನದೊಳಗೆ ಕತಿತಾಳಲಾತನ ದಿವ್ಯ ತೇಜವು ಮೇಲ ಕಡರೆ ಗುಡುಗುಡಿಸಿದನು ಪುರವಿನಾಶನ ಗುಡುಗುಡಿಸಿದನು ಪುರವಿನಾಶನ ತಡಿಗ ಮಹಿಷಾಸುರನು ಮೆರೆವನೇ ತಡೆವದೆಂದನಲಾಗ ತೇಜವು ಅಡರೆ ನಭಗೆ ಸಂಭವನೊಂದು ಖಾತಿಯ ಸಂಭವನೊಂದು ಖಾತಿಯ ತಳೆಯಲಾತನ ದಿವ್ಯ ತೇಜವು ನಲಿವಿನಿಂದಲೇ ನಭವ ಸೇರಿತು ತಿಳುಹಲೇನು ಸುರಭ ಮುಖ್ಯ ಮರಗದಂಬವು ಸುರಭ ಮುಖ್ಯ ಮರಗದಂಬವು ಧರಿಸೆ ಕಥೆಯನು ದಿವ್ಯ ತೇಜವು ಹೊರಟುದೆಲ್ಲರ ದೇಹದಿಂದಲೇ ಹೊರೆಯಲೇನು ಮೂರು ಮೂರ್ತಿಗಳ ಮುಖದಿಂದ ಪೊರಾಟಿಹ ತೇಜ ಮೂರು ಮೂರ್ತಿಗಳ ಮುಖದಿಂದ ಪೊರಾಟಿಹ ತೇಜ ಚಾರು ದಿಕ್ಪಾಲಕರ ತೇಜಂಗಳಿಂದೊಂದಾಗಿ ನಾರಿಯಾಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆನುತ ನುತಿಗೈದರು ಜಯ ಜಯವೆನುತ ನುತಿಗೈದರು ಓ
ಹೇ ಪಾವನ ಚರಿತೆ ನೀವೇ ಕಾವುದು ಕರುಣದಿ ನಮ್ಮನು ಮಾತಿ ಭಾವ ಶುದ್ಧಿಯೋಳಿದು ಪದವ ತಾಯಿ ನಾವು ಮರೆಗೊಂಡೆವು ಕರುಣಿಸ ಭಯವ ದೇವಿ ಹೇ ಪಾವನ ಚರಿತೆ ಎಳಿರೇಳಿರಿ ಹರಿಗರಾದ್ಯರು ತಾಳಿ ಧೈರ್ಯವ ಸುರಪ ಮುಖ್ಯರು ಬೇಳಬಾರದೆ ಬಂದ ಕಷ್ಟವ ಕೇಳಿಕೊಂಬೆ ಮಗನೇ ಬ್ರಹ್ಮ ನಾರಾಯಣ ಪರಮೇಶ್ವರ ಇಂದ್ರಾದಿ ಸುಮನಸರೇ ಮನುಮುನಿಗಳೇ ಏಳಿರಿ ಎದ್ದೇಳಿರಿ ಸದ್ಧೈರ್ಯವನ್ನು ತಾಳಿರಿ ಅಪ್ರಮೇಯಳು ಸ್ವಪ್ರಕಾಶಳು ಪ್ರಣವಾಕ್ಷರ ಪ್ರತಿಪಾದ್ಯಳೂ ಆದ ನನ್ನನ್ನು ಪ್ರತ್ಯಕ್ಷೀಕರಿಸಿದ್ದೀರಿ ಮಕ್ಕಳೇ. ನಿಮ್ಮ ಮುಖಾರವಿಂದವು ಕಂದಿ ಹೋಗಿದೆ, ತಪೋಲದ ಮೇಲೆ ಕಣ್ಣೀರದಾರೆ ಕಷ್ಟವಂತೆ ಯಾರಿಂದ ನನ್ನಲ್ಲಿ ಹೇಳಿ ಪರಿಹರಿಸಿಕೊಡುತ್ತೇನೆ ಮಕ್ಕಳೇ. ಮಾತಲಾಲಿಸು ಕೂಳ ಮಹಿಷ ವಿಧಾತ ಇತ್ತಿಗ ಬರಬಲದಿಗೆ ಸುರಪಾತವೆಲ್ಲವ ದೆಸೆಗೆಡಿಸಿ ನಿರ್ಭೀತಿಯಿಂದ ಮಾತಲಾಲಿಸು ನರಿದ ಕಂಡು ದುರುಳ ಮಗಿಸ ಸರಸಿರು ಹಬ್ಬನ ವರದಿ ಸುರರನ್ನು ಸೋಲಿಸಿ ನೆರೆಮಗದಿಂದಲಿ ನೆರೆವನೆ ಖಳನಾಗದಿ ಮಕ್ಕಳೇ, ದುರುಳನಾದ ಮಹಿಷನು ಬ್ರಹ್ಮನ ವರಬಲದಿಂದ ಕೊಬ್ಬಿ ನಾಲ್ಕಲೋಕವನ್ನು ಸೆಳೆದು ಸುರರನ್ನು ಸೋಲಿಸಿ ಆಳುವನೆ.
ಅವನ ವಧೆ ಮಾಡಿ ನಿಮ್ಮೆಲ್ಲರನ್ನು ರಕ್ಷಿಸುತ್ತೇನೆ ಮಕ್ಕಳೇ. ಶಂಕ ದುರ್ಗಾದ್ಯರೊಳಗೊಂಡು ಧರ್ಮವಾದಿ ಗೆಲಿದಾತನ ಸಂಗೀಸದೆ ಕಿಂಕರರನ್ನು ಪ್ರೇಮದಿ. ಮಕ್ಕಳೇ, ದುರುಳನಾದ ಮನುಷ್ಯನಿಗೆ ದುರ್ಬೋಧೆಯನ್ನು ಕೊಡುತ್ತಿರುವ ಶಂಕ ದುರ್ಗ ಬಿಡಾಲ ಶಿಕ್ಷರಾಧ್ಯರನ್ನು ಸಾರಿದು ದುರುಳನಾದ ಮನುಷ್ಯನನ್ನು ವಧಿಸಿ ಕಿಂಕರರಾದ ನಿಮ್ಮನ್ನು ರಕ್ಷಿಸುತ್ತೇನೆ ಮಕ್ಕಳೇ. ಜಯ ಜಯ ಎನಲು ಜಯ ಜಯವೆನುತ ಸಕಲರು ಮಣಿಯಲಾಗಿಯೇ ಜಯ 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 ಭೈರವಿಗೆ ಜಯ ಜಯ ಆನಂದ ಭೈರವಿಗೆ ಜಯ 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 ಜಯವೆನುತ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಎನ್ನುತ್ತ ಜಯ ಜಯವೆನಲು ಸಕಲರು ಜಯ ಜಯ ವನಜನಾಭನು ಕರದ ಚಕ್ರವಾ ತ್ರಿನಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವಾ ವಿನಯದಿಂದಲಿ ಸುರಪಕುಲಿಶವ ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ದೇವಿಯ ಪದದೊಳಿರಿಸುತ್ತ ನುತಿಸಿದರು ನುತಿಸಿದರು ಭಯದಿ ಜಯ 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 ನುತಿಸಿದರು ಮಕ್ಕಳೇ, ನೀವಿಟ್ಟ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ರಣ
ಮೊಳಗುತ್ತಿರುವಾಗ ಶಂಖನಾದವನ್ನು ಮಾಡುತ್ತಾ ದುರುಳನಾದ ಮಹಿಷನ ಮದೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. ಲೋಕ ಕಲ್ಯಾಣಾರ್ಥವಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ದೇವತೆಗಳೇ, ಶ್ರೀದೇವಿಯು ಸರ್ವಾಯುಧಧಾರಿಣಿಯಾಗಿದ್ದಾಳೆ. ರಣಕ್ಷೇತ್ರವನ್ನು ಸೇರಿಕೊಳ್ಳಲು ವಾಹನವೂ ಬೇಕು. ಪರ್ವತ ರಾಜನೇ ಸಿಂಹನಾಗಿ ಬರುತ್ತಿದ್ದಾನೆ. ಅದು ಹೀಗೆ ಬಾರಪ್ಪ. ಸಿಂಹವಾಹಿನಿಯಾಗಿ ದೇವಿಯು ಸಿಂಹವಾಹಿನಿಯಾಗಿ ದೇವಿಯು ಸಂವರಿಸಿದ ಗಳನೆಯನ್ನು ತಲೆಯಾಗಿ ಶೃಂಗರಿಯ ನಡೆಯಂ ನನಗಮ್ಮನ ಇದೆ. ಮಕ್ಕಳೇ, ದುರುಳನಾದ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ. 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 ಜಯ 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 ಪರಿಪರಿಯ ಉತ್ಪನ್ನಗಳು ಪರಿಪರಿಯ ಉತ್ಪನ್ನಗಳು ಗೋಚರಿಸಲಾಗಲು ದುರುಳ ಬಯಸುವ ಏನಾಸ್ತಾರ್ಯ ಇದು? ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುಗಳು ಸುಳಿವು. ಯಾರೋ ಒಬ್ಬಕ್ಕೆ ನಾರಿ ಬಂದಿದ್ದಾಳಂತೆ. ಸಂಕದುಕರನ್ನು ತರಿದಂತೆ ಆಕೆಯನ್ನು ಸುಮ್ಮನೆ ಬಿಡಲಾರದು. ಯಾರು 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 ಎಂಬುದಾಗಿ ನೋಡ್ತಾ ಅಷ್ಟಭುಜದಿ ಮೆರವನೋರಿ ಅಷ್ಟಭುಜದಿ ಮೆರವನಾರಿ ಥಟ್ಟದ ಕೇಸರಿಯ ಏರಿ ಇಟ್ಟದ ನದಿ ರಣಕ್ಕೆ ಬಂದ ಗುಟ್ಟದೇನೆಲೆ ಇಟ್ಟದ ನದಿ ರಣಕ್ಕೆ ಬಂದ ಗುಟ್ಟದೇನೆಲೆ ಉಳ್ಳವಳಾಗಿ ಕೇಸರಿಯನ್ನೇರಿ ಸಿಂಹನಾದ ಮಾಡುತ್ತಾ ಬರುತ್ತಾ ಇದ್ದಿ. ಸಂಕದುಕರನ್ನು ತರಿದೆಯಲ್ಲಿ ಇದು ಸರಿಯಲ್ಲ ನಿನಗೆ. ಬಾನು ಅಟ್ಟಿ ಸುರಂಗ ಮಾಡುವ ದುರುಳ ಮಹಿಷ
ಪ್ರಸನ್ನನಾಗಿ ನಾಕವನ್ನೇರಿ ಸುರಪ ಮುಖ್ಯ ಮರವನ್ನು ಆಟ್ಟಿ ನಾಕ ಭಾಗ್ಯವನ್ನು ಸೆಳೆದು ಆಳುವ ನಿನ್ನ ಶಿರಸ್ಸನ್ನು ಕೂಟಿಗೆಳಯಿ ಸುರರ ಅಭೀಷ್ಟವನ್ನು ಸಲ್ಲಿಸಲು ಬಂದಿದ್ದೇನೆ. ಇದೋ ನೋಡು, ಅಷ್ಟಭುಜೆ ಅಯೋನಿಜೆ ಜತನ ಸುರರ ಪೊರೆಗೆ ಪೊಂದೆ ಏನೆಯ ಹರಿದೆಯಲ್ಲಿ ಸರಿಯಲ್ಲಿ ನನಗೆ ಬಾ ನನ್ನ ತೊಡೆಯನ್ನೇರು ವರಬಲವಿದೆ ಎಂದು ಕೊಬ್ಬಿ ಬೆರೆಯಲ್ಲಿ ಮಾಡುತ್ತಿರುವ ಯಾಗದ ಭಾಗವನ್ನುಂಡು ಕೊಬ್ಬಿರುವ ನಿನ್ನ ಉದರವನ್ನು ಸೀಳಿ ಲೋಕಕ್ಕೆ ಶಾಂತಿ ಉಂಟು ಮಾಡುತ್ತೇನೆ. ಬಾ ಯುದ್ಧಕ್ಕೆ.
ವನದಲ್ಲಿ ನಾಗವನು ಪಾಲಿಸು ಅರೆಯದೆನ್ನಯ ಚರಣವನು ನೀ ನಿರತ ಮನದಿಯೇ ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಕಪಾಲ ಸಂತೋಷವಾಯಿತಷ್ಟೇ. 9 ದಿನಗಳ ಕಾಲ ಕಾದಾಡಿ ಶಂಕದುರ್ಗಾದ್ಯರನ್ನು ಮಹಿಷನನ್ನು 10ನೇ ದಿನದಲ್ಲಿ ವಧಿಸಿದ್ದೇನೆ. ಇನ್ನು ಮುಂದೆ ಈ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಿ ಭಕ್ತರು. ನೀನು ನಾಕವನ್ನ ಆಡಿಕೊಂಡು ಸಂತೋಷದಿಂದಿರು. ಕಷ್ಟ ಬಂದರೆ ಶ್ರೀನಾಥ್ರಿಯಲ್ಲಿ ನನ್ನನ್ನು ಭಕ್ತಿಯಿಂದ ಸ್ಮರಿಸು. ಆಗ ನಾನು ಮೈದೋರಿ ಬರುತ್ತೇನೆ. ಈಗ ಅದೃಶ್ಯಳಾಗುತ್ತೇನೆ. ಸರ್ವ ಜೀವಿಗಳ ಆತ್ಮರೂಪೆಯಾಗಿ ಸರ್ವ ಭುವನಾದಿ ರೂಪೆಯಾಗಿ ಸರ್ವ ಮಾಯೆ ಮಾತೃ ರೂಪೆಯಾಗಿ ಸರ್ವ ಸಿದ್ಧಿ ರೂಪೆಯಾಗಿ ಸರ್ವ ಸದ್ಗುಣ ರೂಪೆಯಾಗಿರುವ ಶ್ರೀದೇವಿ ಲೀಲಾ ವಿನೋದವನ್ನು ಕಣ್ಣಾರೆ ಕಂಡು ಧನ್ಯರಾದವು. ಅಧರ್ಮ ನಾಶವಾಗಿ ಧರ್ಮದ ಬೆಲೆ ಇತ್ತು. ಧರ್ಮೋ ರಕ್ಷಿತಿ ರಕ್ಷಿತ ಎಂಬ ಮಾತು ಸತ್ಯವಾಯಿತು. ಅಕಾರದಿಂದ ಬ್ರಹ್ಮನಾಗಿ ಉಕಾರದಿಂದ ವಿಷ್ಣುವಾಗಿ ಮಕಾರದಿಂದ ಮಹೇಶ್ವರನಾಗಿ ಪ್ರಕಟಗೊಂಡಿರೋ ಓಂಕಾರ ತತ್ವಕ್ಕೆ ಶರಣಗೋಣ. ಭದ್ರಂ ಶುಭಂ ಮಂಗಲಂ. ಶ್ರೀ ಸರಸಿಜ ನೇತ್ರಯರು ತೋಷದಿ ನಡೆತರುತ್ತವರು ಹುಸುರರುಲಿದು ಮಂತ್ರಾಕ್ಷತೆಯಿಂದ ಸೇಸೆಯ ತಳೆದು ಕೀರ್ತಿಸಿ ಮುದದಿಂದ ಮೋಸದ ಕೀರ್ತಿಯ ಪಡೆಯಿರನುತ ಸರ್ವೇಶಕಾರದಿ ಬೆಳಗಿರಿ ಶೋಭಾನಿ ಜಯ 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 ತು ನಮೋ ಜಯ ಜಯ ತು ನಮೋ ಜಯ ಜಯ ತು ನಮೋ ಮಂಗಲ ಕಸ್ತೂರಿ ತಿಲಕನಿಗೆ ತೊಂದಿದ್ದತ್ತಾಂ ಮಂಗಲ ಕಸ್ತೂರಿ ತಿಲಕನಿಗೆ ಜಯ ಮಂಗಲ ವೇಣು ವಿನೋದನಿಗೆ ಮಂಗಲ ಬನರಿಯ ಪುರದ ನಿವಾಸಗೆ ಮಂಗಲ ದೀನೋದ್ಧಾರಕಗೆ ಹತ್ತವತಾರದಿ ಭಕ್ತರ ಸಲಹುವ ಕರ್ತೃಷಿ ಪುರಂದರ ವಿಠಲನಿಗೆ ಮಂಗಲವು ಜಯ ಮಂಗಲವು ಶುಭ ಮಂಗಲವು ನಿತ್ಯ ಮಂಗಲವು ಭದ್ರಂ ಶುಭಂ ಮಂಗಲವು. ಇದುವರೆಗೆ ನಮ್ಮ ವಿದ್ಯಾರ್ಥಿಗಳಿಂದ ಶ್ರೀ ಮಹಿಷಮರ್ದಿನಿ ಎಂಬ ಯಕ್ಷಗಾನ ಪ್ರಸಂಗವನ್ನು ನೋಡಿದಿರಿ. ನಮ್ಮ ಜೊತೆ ಭಾಗವತರಾಗಿ ಸಹಕರಿಸಿದವರು ಶ್ರೀ ಮೆಣಸಿನಕಾನ ಮೋಹನ ಇವರು ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಯಾಗಿರ್ತಾರೆ. ಅವರಿಗೆ ನಮ್ಮ ಪ್ರಾಂಶುಪಾಲರು ಸ್ಮರಣಿಕೆಯನ್ನಿತ್ತು ಶಾಲೆ ಹೊದಿಸಿ ಅವರನ್ನು ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ.